ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಆಸುಪಾಸಿನಲ್ಲಿ ಒಂದು ಕಾಲೇಜು ವಿದ್ಯಾರ್ಥಿಗಳು ಇಲ್ಲಿ ಶಿಬಿರ ಹಮ್ಮಿಕೊಂಡಿದ್ದಾರೆ. ಅದರದ್ದು ಸ್ವಲ್ಪ ವಿಡಿಯೋ ಮಾಡುತ್ತಿದ್ದೇನೆ, ನೋಡಿ. ಮೈಂಡ್ ಶೋ ಅನ್ನೋದೇನಿದೆ, ಇಲ್ಲಿ ನಾವು ಯಾವುದೇ ಒಂದು ಡೈಲಾಗ್ಸ್ ಇಲ್ಲ, ಯಾವುದೇ ಒಂದು ಸಾಂಗ್ ಇಲ್ಲ. ಸೊ ಇಲ್ಲಿ ಏನ್ ಮಾಡ್ತೇವೆ, ಸೊ ನಮ್ಮ ನಟನೆಯ ಮುಖಾಂತರ ನಾವು ಏನು ಹೇಳಲಿಕ್ಕೆ ಬಯಸ್ತೇವೆ, ಸೊ ಅದನ್ನು ಜನರಿಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ, ಒಂದು ಒಳ್ಳೆಯ ಪ್ರಯತ್ನ. ಸೊ ಇದಕ್ಕೆ ನೀವೊಂದು ಚಪ್ಪಾಳೆ ಕೊಟ್ಟು ಅವರನ್ನು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೊ ಈಗ ಒಂದು ಗ್ರೂಪ್ ಸಾಂಗ್ ಇದೆ, ಲಿಖಿತಾ ಅಂಡ್ ಟೀಮ್ಸ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಮುಂದೆ ಬೆಳಕುಂಟು ತೋರಿಸಿ, ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತೆ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಮನವೇ ನೀ ಅಳುತ್ತದಿರು, ಮಳೆಯೋ ಬರಸಿದಿರೋ ನಡೆಯುತ್ತಿರು. My name is Chingam, Inspector Chingam. Chingam की चंगम से बचना impossible. बोले तो impossible. Impossible नहीं, impossible. Okay sir, okay. ನಾವೀಗ ಯಾಕೆ ಬಂದ ಈ ಮನೆ ಎಲ್ಲ ಕಳ್ಳ ಇದ್ದಾನೆ. ಅವನ್ ಕಳ್ಳ ಈಗ ನಮಗೆ ಸಿಕ್ಕಿದ್ದಾನೆ.
ಅವನ ಇದಾನ ಚೆಕ್ ಮಾಡೋದು. ಚೆಕ್ ಇದ್ರೆ ಕರ್ಕೊಂಬ. ಅವನಿಗೆ ಗ್ಯಾಂಗ್ ಧೈರ್ಯ ಹಾಕ್ಬೇಕು. ಎಸ್ ಸರ್. ದೇವ್ನ ಟಾನಿಕ್ ಹಾಕಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ಅದಕ್ಕೆ 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 ಎಂತ ಎಂತ ಮಾಡುದು ಎಂತ ಮಾಡುದು ನಿಮ್ಗೆ ಗೊತ್ತಾಗ್ಲಿಲ್ವಾ? ದೇವ್ನ ಟಾನಿಕ್ ಹಾಕಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಎಂತ ಮಾಡುದ? ಅದು ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕು. ಬಿಡ್ತೇನೆ ಚಂಡೆ ತಮ್ಮ ಕಳ್ತನ ಮಾಡ್ತಿ. ಎಲ್ಲ ಪರಾಯ ಆಗ್ತದೆ. ಬಾ ಸರ್ ಕಳಿತದೆ. ಬಾ ವೆಂಕು ಸರ್ ವೆಂಕು ಏನ ವೆಂಕು ಡಿಂಕು ಡಿಂಕು ಅಲ್ಲ ಸರ್ ವೆಂಕು ವೆಂಕು. ಎಂತ ನಾವೊಂದು ಡಿಂಕೋ ವೆಂಕೋ ಇರ್ಲಿ. ನೀನ್ ತಮ್ಮೇಲಿದ್ದಾನ? ತಮ್ಮ ಗೊತ್ತಿಲ್ಲ ಸರ್. 3 ವಾರದಿಂದ ಮನೆಯಲ್ಲೇ ಇಲ್ಲ. ಮನೇಲಿಲ್ಲ? ಅವರೇ ಕಳ್ಳತ ಎಲ್ಲ ಮಾಡಿ ಎಲ್ಲ ಊರಾಗ ತಿರ್ಗಿದ್ದಾರೆ. ಅದು ಬಿಡು, ನಿನ್ನೆ ಅಷ್ಟೇ ನಮ್ಮ ಜೈಲಿಗೆ ನಮ್ಮ ಪೊಲೀಸಲ್ಲಿ ಬಂದು ಅಲ್ಲೂ ಕಳ್ಳತನ ಮಾಡ್ತಾನೆ. ಅವ್ನಿಗೆ ಎಷ್ಟು ದಮ್ಮಿರ್ಬೋದು ಸರ್? ಅವನು ಸಿಕ್ಕಿದ್ರೆ ಉಂಟಲ್ಲ, ಅವನದ್ದು ಸಿಪ್ಪೆ ಜಾರಿ ಸಿಪ್ಪೆ ಜಾರಿ ಸಿಗುತ್ತೆ ಕೆಲಸ ಸರ್. ಗೆಣಸಿದ್ದು ಮಾತ್ರ ಅಲ್ಲ, ಬೇರೆದ್ರು ಸಿಪ್ಪೆ ಜಾರಿ ಸಿಕ್ಕಾಗ್ತದೆ. ನೀವು ಜಾಸ್ತಿ ಮಾತಾಡ್ಬೇಡ. ಏರೋಪ್ಲೇನ್ ಹತ್ತಿರ್ತೀರಿ. ಅದ್ರಲ್ಲಿ ಒಂದ್ಸಲ ಹೋಗ್ಬೇಕು. ಧರ್ಮದಲ್ಲಿ ಕಲಿಸ್ತೀನಿ, ಧರ್ಮದಲ್ಲಿ ಆಯ್ತಾ? ತಮ್ಮನ್ನು ನಿನ್ನನ್ನು ಆಯ್ತಾ? ಅವನ್ ಬಂದ್ರೆ ನಂಗೆ ಸಿಗಬೇಕು ಆಯ್ತಾ? ಆಯ್ತಾಯ್ತು. ಧರ್ಮಕ್ಕೆ ಬಂದದ್ದು ಸರ್, ಎಂತ ಸಹ ವರ್ಕ್ ಆಗಿಲ್ಲ. ಸುಮ್ಮನೆ ಹೋಗುದು ಗೋಳಿಬೇಕಂತ. ನಾನು ಯಾರು ಗೊತ್ತಾಯ್ತಾ? ನಾ ಇವರಿನ ನಂಬರ್ 1 ಕಳ್ಳ. ಇಲ್ಲಿ ತನಕ ಯಾರ ಕೈಲಿ ಸಿಕ್ಬಿದ್ದಿದ್ದು ಹಿಸ್ಟ್ರಿನೇ ಇಲ್ಲ. ಇನ್ನು ಮುಂದೆ ಸಿಕ್ಬಿಡ್ತೀನಿ ಅಂತ ಚಾನ್ಸೇ ಇಲ್ಲ. ನಾನು ಇಲ್ಲಿಗೆ ಬಂದಿದ್ದ ವಿಶೇಷ ಏನಂದ್ರೆ, ಈ ಬಾರಿ ದೊಡ್ಡ ಕಳ್ತನ ಮಾಡಿದ್ದೇನೆ. ಮನೆಗೆ ಹೋಗದೆ ತುಂಬಾ ದಿನ ಆಯ್ತು. ಮೊದಲು ಮನೆಗೆ ಹೋಗ್ಬೇಕು, ನಮ್ಮ ಅಣ್ಣನನ್ನ ನೋಡ್ಬೇಕು. ಮೊದಲು ಮನೆಗೆ ಹೋಗ್ತೀನಿ ಆಯ್ತಾ? ಅಣ್ಣ ತಮ್ಮ ಬೇಡ ಆಯ್ತಾ? ಓಕೆ ಓಕೆ ಅಣ್ಣ. ಮತ್ತೆ ಆರಾಮಣ್ಣ. ಇನ್ನ ನಾವ ಸಿಂಗಂ ಇನ್ಸ್ಪೆಕ್ಟ್ರು ಕೇಳ್ಕೊಂಬಂದಿದ್ದಲ್ಲ, ಅವ ಗೂರ್ಖಾ. ಯಾರು ಗೂರ್ಖಾನ? ನಾ ಇಲ್ಲಿ ತನಕ ಯಾರ್ದು ಗೂರ್ಖರ್ ಮನೆಯಲ್ಲಿ ಕದ್ದಿದ್ದು ಅಭ್ಯಾಸನೇ ಇಲ್ಲ. ಏನು ಸ್ಟೇಷನ್ ಏನು ಏರೋಪ್ಲೇನ್ ಅಂತ ಹೇಳ್ತಿದ್ದರು ಅಣ್ಣ. ಅವ ಗೂರ್ಖಾ ಅಲ್ಲ ಅಣ್ಣ, ಅವ ಪೊಲೀಸು. ನಿನ್ನೆ ಎಂತ ಆಯ್ತು ಗೊತ್ತಾ? ಪೊಲೀಸಾ? ಒಂದು ದೊಡ್ಡ ಮನೆಯಲ್ಲಿ ಕಳ್ತನ ಹೋಗಿದ್ದು. ಎಂತ ಆಗಿತ್ತು ಅಂದ್ರೆ, ಆ ಮನೆಯಲ್ಲಿ ನಾನು ಹೋಗಿದ್ದೇನಂದ್ರೆ ಅವರು ಎಲ್ಲರೂ ಬೇರೆ ಕಡೆ ಹೋಗಿದ್ದಾರೆ ಅಂತ. ಆದ್ರೆ ಆ ಜನ ಎಲ್ಲ ಮನೆಯಲ್ಲಿ ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದಾರೆ. ಆಯ್ತು, ಅದಕ್ಕೆ ನಾನು ವಾಪಸ್ ಬಂದೆ. ಬರ್ತಾ ದಾರಿಯಲ್ಲಿ ಪೊಲೀಸ್ ಸ್ಟೇಷನ್ ಸಿಗ್ತಾಯ್ತಾ? ಬಂದಿದ್ದು ಕೆಲಸ ಸುಮ್ಮನೆ ಬಿಡಬಾರ್ದು ಅಂತ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಇಬ್ಬರು ಹಾಕೊಂಡು ಮಲ್ಕೊಂಡಿದ್ರು. ಹಾಗಾಗಿ ನಾನು ಏನು ಸಿಗ್ಲಿಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ. 2 ಬೇಡಿ ಸಿಕ್ತು. ಬೇಡಿನ ಎತ್ತಿ ತಂದು ಬಂದೆ. ಆ ಬೆಡಿಯಲ್ಲಿ ಬೇಡಿ ಬ್ಯಾಗ್ ಅಲ್ಲಿ. ಆಯ್ತು ಆಯ್ತು ಆಯ್ತು, ಅದು ಬಿಡು. ಏನ್ ಗೊತ್ತಾ, ನಮ್ಮ ಹುಡುಗರು ಫೋನ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಓಣಿಯಲ್ಲಿ ಇಸ್ಪಿಟ್ ಆಗಿ ಉಂಟಂತೆ. ಹೋಗುವ ನಾನು ನೀನು ಆಯ್ತಾ? ಆಯ್ತು ಹೋಗುವ. ಕಾರ್ಡ್ ಹಾಕಣ್ಣ. अंदर बाहर, ಮೇಲೆ ಕೆಳಗೆ, ಹಾಗೆ ಪೀಚೆ, ಮೇಲೆ ಕೆಳಗೆ. ಅಲ್ರಾಮ್ ಆಫ್ ಮಾಡ. ಎಂತ ಕರ್ಮ ಅಲ್ಲ. ಬಂದು ಅಲ್ಲಿ ಪೊಲೀಸ್ ಬಂದಿದ್ದ. ಓಡ ಓಡ. O20 ಅಲ್ಲ ಸರ್, 360. ಏನೋ ಒಂದು 360. ನಮ್ಗೊಂದು ಇನ್ಫಾರ್ಮೇಶನ್ ಬಂತಲ್ಲ ಇಲ್ಲಿ ಸ್ಪೀಡ್ ಆಗ್ತಾರಂತ. ಜಸ್ಟ್ ಚೆಕ್ ಮಾಡಿ ಬೇಗ ಬೇಗ. ಮೀನು, ದೊಡ್ಡ ಮೀನು, ಸಣ್ಣ ಮೀನು ನೋಡಿದ್ಯಾ? ನಂಗೇನು ಗೊತ್ತಿಲ್ಲ ಸರ್, ನಾನೇನು ನೋಡಿಲ್ಲ ಸರ್. ಪಂಚಿಂಗ್ ಡೈಲಾಗ್ ಬೇಡ, ನಾನು ಕೇಳಿದಕ್ಕೆ ಮಾತ್ರ. ಸರ್ ಅವನಿಗೆ ಎಂತದ್ದು ಗೊತ್ತಿಲ್ಲ ಅಂತ. ಗೊತ್ತಿಲ್ವಾ? ಹಾಗಾದ್ರೆ ಡೌಟ್. ನಂಗೆ ಈ ಸೈಡ್ ಹೋಗಿರು, ಈ ಸೈಡ್ ಹೋಗಿ.
ಹಲೋ 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 ಎಲ್ಲ ನಾನು ಸರ್ ಫೋನಲ್ಲಿ ಮಾತಾಡೋದು ಯಾರಾದ್ರೂ ನಮ್ಮ ಊರಲ್ಲಿ ಇರ್ಲಿ ಇವತ್ತು ಸ್ಪೀಡ್ ಆರ್ಡರ್ ಸಿಗ್ಲಿಲ್ಲ ಇನ್ಫಾರ್ಮೇಶನ್ ಏನಾ ತಪ್ಪುಂಟು ಮಿಸ್ಟರ್ 420 ಎಂತಾನು ಒಂದು ಮಾರ ಬಾ ಈಗ ಆದ್ರೂ ಬೇಕೋ ಅಣ್ಣ ನಮ್ಮನ್ನ ಹಿಡಿಲಿಕ್ಕೆ ಆಗ್ತದೆ ಯಾರಿಗಾದ್ರೂ? ಇಲ್ಲ ಮಾರಾಯ ಸಿಕ್ಕುದೇ ಇಲ್ಲ, ನಾವು ಯಾರಿಗೂ ಸಿಕ್ಕುದಿಲ್ಲ. ಆಯ್ತಾಯ್ತಾ ಈಗ ಎಂತ ಮಾಡುವ? ಈಗ ಎಂತ ಗೊತ್ತಾ, ಈ ಸತಿ ನಾನೊಂದು ದೊಡ್ಡ ಪ್ಲಾನ್ ಮಾಡಿದ್ದೇನೆ. ಯಾವ್ದದ್ದು? ದೊಡ್ಡದು ಅಂದ್ರೆ ನಾನು ನೀನು ಇಬ್ರು ಸೇರಿ ಕದಿಯುವುದು, ಆಯ್ತಾ? ಒಂದು ದೊಡ್ಡ ಮನೆ ಇದೆ, ಆ ಮನೇಲಿ ಈ ಬಾರಿ ಯಾರು ಇಲ್ಲ, ಎಲ್ಲ ಹೋಗಿದ್ದಾರೆ ಒಂದ್ ಕಡೆಗೆ. ನಾನು ನೀನು ಸೇರಿ ಕದಿಯುವ, ನೀನ್ ನಿನ್ನ ಮಂಗನಾಟ ಮಾಡ್ಬಾರ್ದು, ಆಯ್ತಾ? ಅಲ್ಲಿ ಸರಿ ಅದು ನೋಡಲ್ಲಿ ಅದೇ ಮನೆ, ಆ ಮನೆ ಇದೆಯಲ್ಲ, ಆ ಮನೆಯಲ್ಲೇ ನಾವು ಇವತ್ತು ಕದಿಯುವುದು, ಆಯ್ತಾ? ಇಲ್ಲಿ ಬಾರ, ಎಲ್ಲಿಗೆ ಹೋಗುದು? ಏನ್ ಕದಿಗೆ? ಎಲ್ಲಿ ಕಲಿಯಕ್ಕೆ ಬಂದಿದ್ದಲ್ಲ ನಾವು, ಆಯ್ತಾ? ನಾವು ಚಿನ್ನ ಬೆಳ್ಳಿ ಅಂತದ್ದೇನಾದ್ರೂ ಕದಿಬೇಕು, ದೊಡ್ಡದು ಕದಿಬೇಕು, ಆಯ್ತಾ? ಇವತ್ತು ಇರು ಇಬ್ರು ಒಂದೇ ಕಡೆ ಹೋಗುದು ಬೇಡ, ನನಗೆ ಹೇಳ್ತೀನಿ. ಇದು ಎಂಟ್ರೆನ್ಸ್ ಇದೆಯಲ್ಲ, ಎಂಟ್ರೆನ್ಸ್ ಇದು ಹೋಗೋಕೆ ನಾವು ಮನೆಗೆ ಬಂದಿರೋ ಗೆಸ್ಟ್ ಅಲ್ಲ, ಕಳ್ಳು. ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ಹೋಗು, ಆಯ್ತಾ? ಈ ಕಡೆ ಹೋಗ್ತೀಯಾ? ಆಯ್ತು, ಈ ಕಡೆ ಹೋಗು. ನಾಟಕ ಮಾಡಿ ಮಾಡಿ ಒಂದು ನಯ ಪೈಸೆ ಒಟ್ಟಾಗಿ ಹೇಳಿದ್ದೆ ಮಾರೆ, ಒಂದೇ ಮಾಡಿ ಎಲ್ಲ ವೇಸ್ಟ್ ಆಯ್ತು. ಆ ಕಳ್ಳರನ್ನ ಒಂದು ಮೋಸ ಮಾಡಿ ಅವರಿಂದ ಒಂದು ಕದ್ಯವನ ಅಂದ್ರೆ ಅದೂ ಆಗ್ಲಿಲ್ಲ. ಸತ್ಯ ಹೋಗ್ಲಿ ನೋಡಿಗ, ನಾವೆಂತೋ ಇಲ್ಲಿ ಬಂದಿದೆ, ದೊಡ್ಡ ಮನೆ ಉಂಟು, ಅದೇ ಇದು ದೊಡ್ಡ ಮನೆ. ಇದರಲ್ಲಿ ಕಳ್ಳತನ ಮಾಡಿದ್ರೆ ಉಂಟಲ್ಲ, ಲೈಫ್ ಲಾಂಗ್ ಸೆಟ್ಲ್. ಇನ್ನು ಆ ವೇಷ ಹಾಕ್ಬೇಕಂತೇನೆ ಇಲ್ಲ. ಹೋಗೋಣ? ಹಾ ಹೋಗೋ. 420 ಚಿಂಗಂ ಪೊಲೀಸ್ ಅನ್ವೋಣ. ಅಣ್ಣ, ಇವ ಚಿಂಗಂ ಪೊಲೀಸ್ ಅಲ್ಲ, ಎಂತದು ಅಲ್ಲ, ಇವ ನಮ್ಮ ತರನೇ ಕಳ್ಳರು. ಅವ್ನು ಚಿಂಗಮ್ನ ಅಗ್ಗಿಯಪ್ಪ, ಬಾರ. ಎಂತ ನೀವು ಕಳ್ರಂತ ನಮ್ಗೆ ಗೊತ್ತಾಯ್ತು, ನಾವು ಕಳ್ರಂತ ನಿಮ್ಗೆ ಗೊತ್ತಾಯ್ತು. ಹೇಗಿದ್ರೆ ಸರ್ ಕದಿಕ್ಕೆ ಬಂದಿದ್ದೀವಿ, ದೊಡ್ಡ ಮನೆ ಒಟ್ಟಿಗೆ ಕದಿಯುವ. 50-50 ಅಂತ. ಆಯ್ತು ಆಯ್ತು, ಸರಿ. ಕದಿಲಿಗೆ ಬಂದದ್ದು, ಕುಡಿಲಿಗಲ್ಲ. ನೀನು ಅಲ್ಲಿ ಹೋಗ. ಬಲೆ ಬಲೆ ಬ್ರೋ, ಬಲೆ ಬಲೆ. ಬ್ಯಾಗ್ ಸಿಕ್ಕಿಂಡು ಸಿಕ್ತಾ? ನಮ್ಮ ಕಂಡರ ಬರ್ತೀನಿ ಮಾರ, ಲಾಕ್ ಮಾಡಿ ಬರ್ತೀನಿ. ಪಾರ್ಟಿಯ ನಂಗೆ ಗೊತ್ತಿಲ್ಲ ಅಲ್ಲ ಮರ್ಯ, ಬಾ ನೋಡೋಣ. ನಮ್ಗೆ 10%. ಇಲ್ಲ ಮಾರ, ನಮ್ಗೆ 30-40. ಅಬ್ಬಬ್ಬಬ್ಬ, ಲಾಟ್ರಿ. ಎಲ್ಲಾ ಕಳ್ಳರು ಒಂದೇ ಕಡೆ ಇದಾರೆ. ಅಣ್ಣ, ನಂಗೂ ಶೇರ್ ಕೊಡ್ತೀರಾ? ನಮ್ಗೆ ಸಾಕಾಗ್ತಿಲ್ವಾ? ಸಾರಿ ಸರ್, ನೀವೇನಿಲ್ಲ ಬಂದದ್ದು?
ಅಲ್ಲ ನಂದೇ ಮನೆಯಲ್ಲಿ ನಂದೇ ಹಣ ಕಳ್ತನ ಮಾಡಕ್ ಬಂದಿದ್ದೀರ. ಸಾರಿ, ಈಗ ಜೈಲಲ್ಲೇ. ಈಗ ನಿಮಗೆ ಕಳ್ತನ ಮಾಡೋ ಗೊತ್ತಾಗಿಲ್ವಾ? ಈಗ ಕುಡಿಯೋದು ಕಳ್ತನ ಮಾಡೋದು ಇದು ತಪ್ಪಲ್ವಾ? ಇನ್ನು ಏನೂ ಇಲ್ಲ, ಇನ್ನು ಜೈಲಲ್ಲೇ ಎಲ್ಲ ತಪ್ಪು ತೋರಿಸ್ತೀನಿ. ಏರೋಪ್ಲೇನ್ ಹಚ್ತಾರಲ್ಲ, ಇಂಜಿನ್ ಮೇಲೆ ಹಚ್ತೀನಿ ನಿಮಗೆ. ನಮ್ಗೆ 4 ಜನಕ್ಕೆ ಧರ್ಮಕ್ಕೆ ಟಿಕೆಟ್ ಫಿಕ್ಸ್ ಆಯ್ತು. ನಿಮ್ಗೆ ಯಾರಿಗೆ ಉಮೇದಿದೆ ಬರ್ಬೋದು. ಇಲ್ಲಿಂದ ಸೀದಾ ಬಚ್ಬೇಕು ಹೋಗುದು, ವಾಪಸ್ ಬರ್ಬೋದು. ಕಲ್ಲ ಪೊಲೀಸ್ ಒಂದು ಕಿರುನಾಟಕವಾಗಿರುತ್ತದೆ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀರಲ್ಲ. ಸೊ ಈಗ ನಮ್ಮ ಒಂದು ಸ್ಟೇಜ್ಗೆ ಒಂದು ಪುಟ್ಟ ಮಗು ಬರ್ಲಿಕ್ಕಿದ್ದಾರೆ. ಸೊ ನಮ್ಮ ಶಶಾಂಕ್ ಸರ್ ಅವರ ಮಗ ಸಾನ್ವಿ ಅಂತ ಹೇಳಿಕೊಂಡು, ಸೊ ನಿಮ್ಮ ಒಂದು ಚಪ್ಪಾಳೆ ಮುಖಾಂತರ ಒಂದು ಪುಟ್ಟ ಮಗುವನ್ನು ನೀವೆಲ್ಲರೂ ಇದಕ್ಕೆ ಬರಮಾಡಿಕೊಳ್ಬೇಕು. ಚಪ್ಪಾಳೆ. ಸಾನ್ವಿ ಪ್ಲೀಸ್. उसकी भुजाएं बदले कथाएं भागीरथ तेरी तरफ शिव जी चले माया श्लोक ಉಳಿಸಿದ್ರು ಅಮ್ಮೆ ಸೈಡಿನ ಫೀಲಿಂಗ್ಸ್ ಈಗ ಪಿಲಿ ಡ್ಯಾನ್ಸ್ ಮುಖಾಂತರ ನಮ್ಮನ್ನೆಲ್ಲ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮೆಲ್ಲ ಶಿಬಿರಾರ್ಥಿಗಳು. ಸೊ ಪಿಲಿ ಡ್ಯಾನ್ಸ್ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ತುಂಬಾ ಇಷ್ಟ ಅಂತ ಅವರೊಂದು ಚಪ್ಪಾಳೆ ಮುಖಾಂತರ
ಈ ಒಂದು ಅವಕಾಶ ಕೇವಲ ನಮ್ಮ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದಲ್ಲಿ ಮಾತ್ರ ಸಿಗೋಕೆ ಸಾಧ್ಯತೆ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಅವಕಾಶವನ್ನ ಕೊಡಬೇಕಾದ್ರೆ ನಾವು ಅದಕ್ಕೆ ಸಪರೇಟ್ ಆಗಿರುವಂತಹ ಒಂದು ಸಮಯವನ್ನು ನಾವು ನಿಗದಿಪಡಿಸುವುದಿಲ್ಲ ಅಥವಾ ಅದನ್ನು ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯದ ಒಂದು ಕೆಲಸದಲ್ಲಿ ನಮಗೆ ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಕೂಡ ವಿವಿಧ ಕಾರ್ಯಾಗಾರಗಳಾಗಿರ್ಬೋದು ಅಥವಾ ಕ್ಯಾಂಪಿನಲ್ಲಿ ನಮಗೆ ಇರುವಂತಹ ಅಲ್ಪ ಸಮಯದಲ್ಲಿ ವಿಜೃಂಭಣೆಯನ್ನ, ಸಂಭ್ರಮವನ್ನ, ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನ, ಹಾಗೆಯೇ ಸಮಾಜಕ್ಕೆ ಒಂದಷ್ಟು ಸಂದೇಶಗಳನ್ನ ಕೊಡುವಂತಹ ಒಂದಷ್ಟು ನಿರ್ದಿಷ್ಟವಾಗಿರುವಂತಹ ವಿಚಾರಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಂಥದ್ದು. ಹಾಗೆಯೇ ಇವತ್ತಿನ ಈ ಒಂದು ಸಾಂಸ್ಕೃತಿಕ ಸಂಭ್ರಮ